ನಾವು ರಾಷ್ಟ್ರೀಯ ಧ್ವಜನ ಮೊಟ್ಟ ಮೊದಲನೇದಾಗಿ ಚಾಮರಾಜಪೇಟೆ ಆಟದ ಮೈದಾನದಲ್ಲಿ ಆರಿಸಿದ್ದು. ಅದಾದ ನಂತರ ಸರ್ಕಾರ ಈ ಹೋರಾಟನ ಪರಿಗಣಿಸಿ ಅವರು ಆರ್ ಅಶೋಕ್ ಅವರ ನೇತೃತ್ವದಲ್ಲಿ, ಅಂದರೆ ಇಡೀ ಸರ್ಕಾರ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಇಲ್ಲಿ ರಾಷ್ಟ್ರೀಯ ಬಾವುಟ 75ನೇ ವರ್ಷದ ಬಾವುಟ ಆರಿಸಿ ಚಾಮರಾಜಪೇಟೆ ಜನರಿಗೆ ಸಂತೋಷದ ಕ್ಷಣ ಆಗಿತ್ತು. ಆದರೆ ಇವತ್ತು ಎಲ್ಲೋ ಒಂದು ಕಡೆ ಇವರು ತಗೊಳ್ತಾ ಇರೋಂಥ ನಿರ್ಣಯ ಯಾವ ರೀತಿ ಇದೆ ಅಂದರೆ, ನಮ್ಗೆ ಯಾಕೋ ಒಂದು ಕಡೆ ಜಮೀರ್ ಅಹ್ಮದ್ ಆರ್ ಅಶೋಕ್ ಅವರು ಇಬ್ಬರು ಒಂದಾಗ್ಬಿಟ್ಟಿದ್ದಾರೇನೋ, ಚಾಮರಾಜಪೇಟೆ ಜನರಿಗೆ ಮೋಸ ಮಾಡ್ತಾ ಇದ್ದಾರೇನೋ ಅನಿಸ್ತಾ ಇದೆ. ಯಾಕಂದರೆ ಇಲ್ಲಿವರೆಗೂ ಒಂದು ಕನ್ನಡ ಬಾವುಟ ಆರಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಕನ್ನಡ ಬಾವುಟ ಆರಿಸ್ಲಿಕ್ಕೆ ತಾವು ಬಿಡೋದಿಲ್ಲ ಅಂದರೆ ಇದರ ಅರ್ಥ ಏನು? ಚಾಮರಾಜಪೇಟೆ ನಾಗರಿಕರು ಒತ್ತಾಯ ಮಾಡ್ತಾ ಇದ್ದಾರೆ, ಇಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಅದು ಕೂಡಲೇ ಆಗಬೇಕಿದೆ. ಇಲ್ಲಿವರೆಗೂ ಆರ್ ಅಶೋಕ್ ಅವರು ಬ್ಯಾರಿಕೇಡ್ ಹಾಕ್ಕೊಂಡು ನಮ್ಮಂಥ ಹೋರಾಟಗಾರರನ್ನ ಬಿಟ್ಟೇ ಇರಲಿಲ್ಲ. ಇಲ್ಲಿ ಏನೋ ಒಂದು ರೀತಿ ನಾವೇ ಮೊಟ್ಟ ಮೊದಲನೇದಾಗಿ ಆರಿಸಿದ್ದೇವೆ, ನಾವೇ ಮಾಡೋ ಅಂಥದ್ದು ಕನ್ನಡ ರಾಜ್ಯೋತ್ಸವನೂ ಕೂಡ ನಾವು ಮಾಡ್ತೀವಿ ಅಂತ ಹೇಳಿದರು. ಎಲ್ಲಿದ್ದಾರೆ ಆರ್ ಅಶೋಕ್ ಅವರು? ಎಲ್ಲೋದ್ರು? ಇವತ್ತು ಎಲ್ಲೋ ಒಂದು ಕಡೆ ಇಬ್ಬರು ಒಂದಾಗಿ ಇವತ್ತು ಈ ಕೆಲಸ ಮಾಡೋಕ್ಕೆ ಹೋಗ್ತಾ ಇಲ್ಲ. ಆದರೆ ನಮ್ಮೆಲ್ಲರ ಆಗ್ರಹ ಇದೆ, ಕನ್ನಡ ರಾಜ್ಯೋತ್ಸವ ಇಲ್ಲಿ ಆಚರಣೆ ಆಗಲೇಬೇಕಿದೆ. ಚಾಮರಾಜಪೇಟೆ ಆಟದ ಮೈದಾನದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡೋವರೆಗೂ ಕೂಡ ನಮ್ಮ ವಂದೇ ಮಾತರಂ ಸಂಘಟನೆ ನಿರಂತರವಾಗಿ ಹೋರಾಟ ಮಾಡ್ತಾ ಇದೆ. ಈಗಾಗಲೇ ನಾವು ಬೂಟೇಟ್ ತಿಂದಿದ್ದೇವೆ, ಪೊಲೀಸ್ ಇಲಾಖೆ ಪ್ರಕರಣ ದಾಖಲಿಸಿದ್ದೇವೆ. ಆದರೆ ಇವ್ರು ಹೇಳಿದ್ರು, ನೀವೇನೂ ಮಾಡಿಲ್ಲ, ನಾವೇ ಮಾಡಿದ್ದು, ನಮ್ಮ ಒಂದು ಇತಿಹಾಸ, ನಾವಂದರೆ ಏನು ಅಂತ ಇದ್ರು. ಇವತ್ತೆಲ್ಲೋ ಕಾಣೆ ಆಗಿಬಿಟ್ಟವ್ರೆ. ಇವತ್ತು ಯಾರೂ ಕಾಣಿಸ್ತಾ ಇಲ್ಲ. ಇವತ್ತು ಹೋರಾಟಗಾರರು, ಇವತ್ತು ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ನಮ್ಮನ್ನು. ನಾವು ಯಾವ ರೀತಿ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಜನರಿಗೆ. ಪ್ರತಿಯೊಬ್ಬರು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ಏನು ಮಾಡ್ತೀರಾ, ಕನ್ನಡ ರಾಜ್ಯೋತ್ಸವಕ್ಕೆ ಆಚರಣೆ ಮಾಡ್ತೀರಾ ಇಲ್ವಾ ಅಂತ ಕೇಳ್ತಾ ಇದ್ದಾರೆ. ಆರ್ ಅಶೋಕ್ ಅವ್ರು ನೋಡಿದ್ರೆ ಸಿಗೋದಿಲ್ಲ. ಎಲ್ಲೋಗ ಅವರನ್ನು ಕೇಳ್ಕೊಂಡ್ರು ಆರ್ ಅಶೋಕ್ ಒಬ್ರು ಗೌರವ ಕೊಟ್ಟು ಕರೆಸಿ ಇಲ್ಲಿವರೆಗೂ ಯಾರು ಹೋರಾಟ ಮಾಡಿದ್ರು ಇದು ಒಂದು ಲೆಟ್ರು ತಗೊಂಡು ಯಾವ ರೀತಿ ನಾವು ಆಚರಣೆ ಮಾಡ್ತೀವಿ, ಹೇಗೆ ಮಾಡ್ತೀವಿ ಅಂತ ಹೇಳಿ ಆರ್ ಅಶೋಕನ್ನ ಭೇಟಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದರಿಂದ ತಮ್ಮ ಮಾಧ್ಯಮದ ಮುಖಾಂತರ ಆರ್ ಅಶೋಕ್ ಅವ್ರನ್ನ ಹುಡುಕೊಡಿ ಅಂತ ಹೇಳಿ ಕೇಳಬೇಕಾಗ್ತದೆ. ಕನ್ನಡ ರಾಜ್ಯೋತ್ಸವ ಮಾಡಲಿಲ್ಲ ಅಂದರೆ ಅವತ್ತೇನು ಮೀಸೆ ಮೇಲೆ ಕೈ ತಿರುಗಿಸಿದ್ರು ಇವತ್ತು ಅದೆಲ್ಲ ಮಣ್ಣಾಗುತ್ತೆ. ಆರ್ ಅಶೋಕ್ ಅವರ ಗೌರವ ಹಾಳಾಗುತ್ತೆ, ಇಡೀ ಸರ್ಕಾರದ ಗೌರವ ಹಾಳಾಗುತ್ತೆ. ಕರ್ನಾಟಕದಲ್ಲಿ ಕನ್ನಡ ಬಾವುಟ ಆರಿಸಿಲ್ಲ ಅಂದರೆ ಅದಕ್ಕಿಂತ ಅವಮಾನದ್ದು ಪರಿಸ್ಥಿತಿ ಏನಿಲ್ಲ ಅಂತ ಹೇಳಿ ಚಾಮರಾಜಪೇಟೆ ನಾಗರಿಕರು ಒತ್ತಾಯ ಮಾಡ್ತಾ ಇದ್ದಾರೆ.